ಮುಂದಿನ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಸ್ವೀಪ್ ಕಾರ್ಯಕ್ರಮದಡಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಜಾಥಾ B.C.Roadನಲ್ಲಿ ನಡೆಯಿತು. B.C.Roadiನ ಕೈಕಂಬದ ಪೂಂಜಾ ಮೈದಾನದ ಬಳಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ರವಿ ಬಸರಿಹಳ್ಳಿಯವರು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಬಳಿಕ ಕೈಕಂಬದಿಂದ B.C.Roadiನ ಮಿನಿ ವಿಧಾನಸೌಧದವರೆಗೆ ಜಾಗೃತಿ ಜಾಥಾ ನಡೆಯಿತು. ಬ್ಯಾಂಡ್ ವಾದ್ಯಗಳ ಮೂಲಕ ಜಾಗೃತಿ ಜಾಥಾಕ್ಕೆ ವಿಶೇಷ ಮೆರುಗು ನೀಡಿತು. ಸಾರ್ವಜನಿಕರು, ವಿದ್ಯಾರ್ಥಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. B.C.Roadiನ ಮಿನಿ ವಿಧಾನಸೌಧದ ಆವರಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಈ ಸಂದರ್ಭ ತಹಶೀಲ್ದಾರ್ ವೈ ರವಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ, ಪೊಲೀಸ್ ಉಪನಿರೀಕ್ಷಕರಾದ ಚಂದ್ರಶೇಖರ್, ಪ್ರಸನ್ನ ಯಲ್ಲಪ್ಪ ಇನ್ನಿತರರು ಹಾಜರಿದ್ದರು. ನನಗೆ 18 ವರ್ಷ ಪ್ರಾಯವಾಗಿ ತೀರ್ಮಾನಿಸಬಲ್ಲೆ, ನಾನು ಪ್ರಬುದ್ಧ ಹೊಂದಿರುತ್ತೇನೆ. ಮತ ಚಲಾಯಿಸಿರಾ ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ಕಾಣಿಸುತ್ತೆ. ಅಲ್ಲಿ ನೀವು ಗ್ಯಾರಂಟಿ ಮಾಡ್ಕೋಬಹುದು, ಇಂಥದಕ್ಕೆ ನಾನು ಹಾಕಿದ್ದೀನಿ, ಅದೇ ಡಿಸ್ಪ್ಲೇ ಆಗಿದೆ ಅಂತ. ಈ ರೀತಿಯಾಗಿ ನಮಗೆ ಎಲೆಕ್ಷನ್ ಕಮಿಷನ್ ಇಂದ, ಚುನಾವಣಾ ಆಯೋಗದಿಂದ ಮತ ಚಲಾಯಿಸಲು ಅನುವು ಮಾಡಿಕೊಂಡಿದೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಸೆಕ್ಟರ್ ಅಧಿಕಾರಿಗಳು 21 ಸೆಕ್ಟರ್ ಅಧಿಕಾರಿಗಳು ಮಾಡಿದ್ದೀವಿ. ಅವರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಅವರೇ ತೆರಳಿ